ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಅಜೇಕಾರು ಕಲಾಭಿಮಾನ ಬಳಗದ ನವಾನ್ವೇಷಣೆ ಶಿಷ್ಯವೃಂದದ ಯಕ್ಷಭೃಂಗ 2019 ಎಂಬ ವಿಶೇಷ ಕಾರ್ಯಕ್ರಮ ಮಾರ್ಚ್ 3ರಂದು ಭಾನುವಾರ ನವಿ ಮುಂಬಯಿಯ ಘನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಬಳಗದಲ್ಲಿ ತರಬೇತಿ ನಡೆದ ಶಿಷ್ಯವೃಂದದ ಸಂಗಮದೊಂದಿಗೆ ಅಜೇಕಾರು ಬಾಲಕೃಷ್ಣ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಅಜೇಕಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷ ಶಿವರಾಮ್ ಜಿ ಶೆಟ್ಟಿ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಮುಂಬೈ ಯಕ್ಷಮಾನಸ ಅಧ್ಯಕ್ಷ ಶೇಖರ್ ಆರ್ ಶೆಟ್ಟಿ, ನೇರೋಳ್ ಶನೀಶ್ವರ ಮಂದಿರದ ವಿಶ್ವಸ್ಥ ಪ್ರಭಾಕರ ಹೆಗ್ಡೆ, ಯಕ್ಷ ಝೇಂಕಾರ ಕಲ್ಯಾಣ್ ಇದರ ಅಧ್ಯಕ್ಷ ಪ್ರವೀಣ್ ಪ್ರಕಾಶ್ ಶೆಟ್ಟಿ, ತುಳುನಾಡ ಐಸಿರಿ ವಾಶಿ ಇದರ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ, ಐರೋಲಿ ತುಳುಕೂಟದ ಮಾಜಿ ಅಧ್ಯಕ್ಷ ಹರಿಶೆಟ್ಟಿ ಪಡುಬಿದ್ರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನವಿ ಮುಂಬೈ ಪರಿಸರದ ಹೋಟೆಲ್ ಉದ್ಯಮಿ, ಬಾಂಬೆ ಬನ್ಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ, ಕಲಾ ಪೋಷಕ ಶ್ಯಾಮ್ ಎನ್ ಶೆಟ್ಟಿ ಮತ್ತು ಶಾರದಾ ಎಸ್ ಶೆಟ್ಟಿ ದಂಪತಿ ಹಾಗೂ ಜನಪ್ರಿಯ ರಂಗನಟ, ರಂಗ ನಿರ್ದೇಶಕ ಅನಿಲ್ ಕುಮಾರ್ ಹೆಗ್ಡೆ ಅವರನ್ನು ಮುಂಬೈ ಅಜೇಕಾರು ಕಲಾಭಿಮಾನಿ ಬಳಗದ ವತಿಯಿಂದ ನೆನಪಿನ ಕಾಣಿಕೆ ಸನ್ಮಾನ ಪತ್ರದೊಂದಿಗೆ ಸನ್ಮಾನಿಸಲಾಯಿತು. ಅಜೇಕಾರು ಬಾಲಕೃಷ್ಣ ಶೆಟ್ಟಿ ನಿರ್ದೇಶನದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶಿಸಲ್ಪಟ್ಟಿತು. ವೇದಿಕೆಯಲ್ಲಿ ಅತಿಥಿಗಳಾಗಿ ಥಾಣೆ ಬಂಟ್ಸ್ ಅಸೋಸಿಯೇಷನ್ನ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಮತಿ ಕೆ ಶೆಟ್ಟಿ, ಮೂಕಾಂಬಿಕಾ ಮಂದಿರ ಶಹಾಡ್ ಅಧ್ಯಕ್ಷ ಕರುಣಾಕರ್ ಶೆಟ್ಟಿ, ನವಿ ಮುಂಬಯಿಯ ಸತೀಶ್ ಕ್ಯಾಟರರ್ಸ್ನ ಸತೀಶ್ ಶೆಟ್ಟಿ, ವಾಶಿ ತುಳುನಾಡ ಉಪಾಧ್ಯಕ್ಷ ನವೀನ್ ಶೆಟ್ಟಿ, ಉದ್ಯಮಿ ಅತ್ತಾವರ ಅಂಬರೀಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಈ ಎಲ್ಲ ಅತಿಥಿ ಗಣ್ಯರನ್ನು ಅಜೇಕಾರು ಕಲಾಭಿಮಾನಿ ಬಳಗದ ರೂವಾರಿ ಬಾಲಕೃಷ್ಣ ಶೆಟ್ಟಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಿದರು. ಸಭೆಯಲ್ಲಿ ಉಪಸ್ಥಿತ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿ ಮತ್ತು ಅತಿಥಿ ಗಣ್ಯರನ್ನು ಗೌರವಿಸಲಾಯಿತು. ಆ ಬೊಕ್ಕು ಕೈತಲು ಬರ್ತದೆ, ಎಂಕೆಲ್ಲ ಕಡೆಗೆ ಬರ್ತದೆ. ಆ ಬೊಕ್ಕು ಒಂದು ರೂಪ ಪಡೆದು ಸರ್ವಾಲಂಕಾರ ಭೂಷಿತೆಯಾದ, ಸರ್ವಾಭರಣ ಸುಂದರಿಯಾದ, ಕಾಂತಿಯುತವಾದಂತಹ ಒಂದು ಶಕ್ತಿ ಎಂಕೆಲೆದು ಪ್ರದರ್ಶನ ಆಡು. ಅಂಚಿ ಇಂಚಿ ತೂನಗ ಯಾರು ಒರಿಯತ್ತು ಪಂತ್ರ ಗೊತ್ತಾಡು, ಎಲ್ಲ ಎಡಬರಟ್ಟು ಕುಡರಡ್ಡು ಜನ ಉಲ್ಲೇಖ ಪಂತ್ರ ಸಮಾಧಾನ ಆಡು. ಅಪ್ಪೇ ನಿನ್ನ ರೂಪನು ತೂನಗ, ನಿನ್ನ ಭಾವದ ಚಿತ್ತನು ತೂನಗ, ನಿನ್ನ ಅಮ್ಮ ಪಡೆದು ಸಂಬೋಧಿಸಾಗ ಪಡೆದು ಎಲ್ಲ ಉಡಲ್ ಕಂಡು ಐಕಾತ್ರ ಅಮ್ಮ ಎಂಕುಲನೆ ಈ ಮೂರು ದಾಯ ಉಂಟು ಮಾತ ಎಂಕುಲು ಕೂಯರು ಏರು ಈ ಏರು ಎಂಕುಲ ನೀಡೆ ಮಾತ್ರ ಘನ ಉದ್ದೇಶನಾದ ಯಾನು ಈತು ಪಾತೇರಿದಾಗಲ್ಲ ಮರಿಪಂದೇನೆ ಈ ಅಭಯಹಸ್ತವು ತೊಲಿಪಾವನ್ನು ಬಂದಾಗ ಈ ಮೂಕಾಂಬಿಕೆನ ನೀವು
ಈ ಪ್ರಪಂಚದ ಒಂದು ಏನಾದರೂ ಯಾರು ಮಾಲಿಗೆ ಬದುಕಿನ ಗರುಡ ಅಣ್ಣ ಅಪ್ಪನ ಮನಸ್ಸಿನ ಒಂದು ಬೇಜಾರ ಎಂದು ದುಃಖವಾಗಿತ್ತು ಆಯ್ತು ಈಗ ಅಜಮ್ಮ ಪರಮಾನಿನ ಆ దేవుడిని ఇంకా అజమ్మ పరమాని యా ఊరిలోపుడు కెందు నచ్చిన మొదలు పడేగా సంగతి కొట్టాను అప్పుడు ఏదన్నా అయితే వా ఎప్పుడంటే రైతు కూడా ఏదైనా కొట్టా ఉన్నట్ట యారు తప్పదు నడితే మంచాడ చక్కల రూపమా ಅಪ್ಪಯ್ಯ ತಪ್ಪಿನ ಮಂಚಾಡ ಚಿಕ್ಕದ ರೂಪಡಿ ಅಂತ ತಪಸ್ಸು ಅವಳ ಅವನು ಬೇಟೆಗಾರಕ್ಕೆ ಬಂದದ್ದು ಬೇಟೆಯಾಡಿದ್ದು ಮಂಚಾಡ ಒಂದು ಉಪಾಯ ಉಂಟು ಏನೇನ ಗೊತ್ತಾವಲಿ ಅಂತ ರೂಪಿದವನಿಗೆ ಅಸಹ್ಯ ಆಗ್ತದ
ಸುರಪುರಕ್ಕೆ ಹೋಯನಮ್ಮ. ಸುರಪುರಕ್ಕೂ ಅಂದಮ್ಮ. ಹಾ. ಅಮ್ಮ ಅಲ್ಪ ತುಂಬ ತುಂಬ ಹಾ. ಯುದ್ಧ ಯುದ್ಧ ಅವಮ್ಮ. ಹಾ. ಅಮ್ಮ ಹೆಂಚಿನ ಉದ್ದಮ್ಮ ಅಲ್ಪ ಯುದ್ಧ ಅಂತ ಕಣೋ. ಅಂದಮ್ಮ. ಈ ಕುಲ್ಕುಂದೆ ಸಂತೋಷದ ಸುದ್ದಿಯನ್ನ ಕೇಳ್ತಿದ್ದೆ ಕಣೋ. ಕಣೆ ತಿಳ್ತು ಬಂದೆ. ಹಾ. ಅಮ್ಮ ಅದು ಕೊಟ್ಟ ಕತೆ ಉಂಟಮ್ಮ. ಕಣೋ. ಅಮ್ಮ ಅದು ಕೊಟ್ಟು ನಿಮ್ಮ ಕಣನೆ ಅಟ್ಟವು ಏನು? ಅಂತಮ್ಮ. ಹಾ. ಸಿಂಹಾಸನ. ಅಂದಮ್ಮ ಐದು ಅದು ಕೊಟ್ಟು ಅದು ನಾಲ್ಕು ಹಾ. ಹೊರಿಯೊಳಗೆ ಬರ್ತೀರ ಅಮ್ಮ ಹೊರಿಯೊಳಗೆ ಬರ್ತೀರ ಹಾ. ಏನೇ ಬರ್ತೀರ? ಸುರುತ್ತಲು ದಂಬೆಗೆ ಹಾ. 5 ಲೋಟ ಊದು ಬರ್ತೀವಿ ಮೇಣದ ಬರ್ತೀವಿ ಪಂಜಿ ದೋಸೆ ಯಾವ? ಅವು ಅಂಚತ್ತು. ಕಪ್ಪೆ, ಹುಣಸಿ, ಮೇನಕೆ ಅಂತ ಕಣೋ. ಓ ಅಪ್ಪುದ ಹಾ. ಅಮ್ಮ ಅಪ್ಪು ಬರ್ತೀರಮ್ಮ ಹಾ. ಊದು ನಾನು ಅಪ್ಪಮ್ಮ ನಾಟ್ಯ. ಅಂತಮ್ಮ ಭಯಂಕರ ಆಗ್ತದೆ ಹಾ. ಅಮ್ಮ ಯಾವ ಮತ್ತಮ್ಮ ಹಾ. ಅಮ್ಮ ಅಲ್ಲಿ ಒಂದು ದೋಜ ಹಾ. ಸ್ವಲ್ಪ. ಯಾವ? ನಾಟ್ಯ ಯಾವ? ಕೈಲಿಗೆ ತಿನ್ನುವ ಯಾವ? ಉದಾಹರಣೆ ಕಣೋ.
ಸಮರ್ಥವಾದ ನಿರ್ದೇಶಕರು ಶ್ರೀಮೂರ್ತಿಗಳ ಮನವೆಚ್ಚ ಒಂದು ಈ ಸ್ವರ್ಗಲೋಕಗಳು ಬಾವಿನ ಅಡ್ಡವಿಟ್ಟಿರದ ಅಂತ ಮಾರಿ ಹೊರಗಡೆ ರಾಜಭಾರ ಗೊತ್ತಿದೆಯಾ ನೂದು ಯಾಗ ಮರ್ಪುನ ಯೋಗ ಭಾಗ್ಯ ಎಂಡ ಬಾಲಗಳು ಅದಕ್ಕಾದರೂ ದೇವಲೋಕದ ದೇವೇಂದ್ರೇ ಕಲ್ಪಿನ ಉದರಣಿಯಾದ ಮೇಲೆ ಈಗ ಗೋಡಾಯನ ಏನೇನ್ ಮಕ್ಕಳು ಏನೇ ಮಕ್ಕಳು ಸೈನಿಕರು ಕೂಡ ಒಂದು ಇದೆ ನನಗೆ ವಿಷಯ ಬಿಸಿಲು ಬಂದು ಬಂದ್ಬೇಕ ಲೋಕ ಪದಾಲ ಲೋಕ ಸ್ವರ್ಗಲೋಕ ಈ ಮೂಜಿ ಲೋಕಗಳು ಆಮಲ್ಲ ಲೋಕನೇ ಸ್ವರ್ಗಲೋಕ ಎತ್ತ ಅಧಿಕಾರದಿಂದ ಕೈಬಿಟ್ಟು ನಿತ್ಯ ದೂತಗಣಿನ ಪಾತ್ರ ಹೆಂಚಿನ ಮಹಿಷ ಸೋಳಿದ ಮೂಲಕ ಮಹಿಷ ಬಂದಿನೇ ಬೈದೆಗೆ ಹಾಗೆ ವಿಚನೆ ಹುಡುಕಿನದ್ದು ಹಾಗೆ ಸರಿಯಾದ ಬುದ್ಧಿ ಕಲ್ಪಡು ಹೋಗಿ
ನಾನು ಈ ಯಕ್ಷಗಾನಗೂ ಮತ್ತು ಜಾಸ್ತಿ ಪ್ರೋತ್ಸಾಹ ಕೊಡೊಂದಿತ್ತೆ ಆದ್ರೆ ಬಾಲಕೃಷ್ಣನ್ನೇ ಇಡೀ ಯಕ್ಷ ಪ್ರಶಸ್ತಿಯನ್ನು ಹೆಂಗೆ ಕೊಡ್ತೇವೆ ಯಾನ ಅರ್ಣ ಭಾರಿ ಋಣ ಯಾನ ಸಂದಾಯ ಇಂಚ ಮಲ್ಪಟ್ಟು ನನಗೆ ತಿಳಿಜಿ ನಿಜವಾದ ಇನ್ನಿತ ಯಕ್ಷರ ಏತು ಜನ ಮತ್ತು ಮೂಲ ಪಾಠ ಬಂದೇರು ಅವು ಪೂರ ನಮ್ಮ ಗುರ್ತದಗಳು ಈ ಸ್ಥಿತಿಯಲ್ಲಿ ಜೋಕುಲೆಡ್ ಬರ್ತಿನ ಈತ ಮಲ್ಲ ಮನಮಲ್ಲ ಒದ್ದದ ಯಕ್ಷಗಾನನ್ನು ಆರೆ ಮೂಲ ಕನತ್ತದ ಈತ ಬರುಳು ಈ ಯಕ್ಷಗಾನನ್ನು ಪ್ರದರ್ಶನ ಮಾಡಿದರು ಬಾಲಕೃಷ್ಣನ್ನೇ ನಿಜವಾದ ಈ ಯಕ್ಷಗಾನದ ಗುರು ನಿಜವಾದ ಆರೋಗ್ಯನ ಅಭಿನಂದನೆ ಮತ್ತೊಂದಲ್ಲ ಈತ ಮಲ್ಲ ಕೆಲಸನು ಪೊರ್ಲುಡು ಇತ್ತ ನಮಕ್ ಈ ಕನ್ನಡ ಮಲ್ದಿನ ಪಕ್ಕಳ ಅಶೋಕ್ ಪಕ್ಕಳರು ಮೋಹನನ್ನೇ ಅಂಚ ಮಲ್ಲ ಆಟಿದ್ದಾಗಲೆಲ್ಲ ಈ ಸ್ಟೇಜ್ ಕನ್ನಡದ ಮೂಲ ನಲ್ಪವರು ಅವು ನಿಜವಾದ ಅವನಿಗೆ ಹೆಮ್ಮೆದ ವಿಷಯ ಈತ ಪೊರ್ಲುಡು ಅಗಲು ಇದನ್ನೇನು ಪ್ರದರ್ಶನ ಮಾಡಿದರೆ ನಿಜವಾದ ಅವು ಆ ಪ್ರೊಫೆಷ್ನಲ್ ಯಕ್ಷಗಾನದ ಲೆಕ್ಕನೆ ತೋಜದಿಂದ ಆಯ್ತದಲ್ಲ ಈ ಹೊಸತದಗಳು ಮಲ್ಪನಗುನ್ನದ ಈ ತೋಜನಿತ್ತಿದ್ದಿ ಭಾರಿ ಪೊರ್ಲೋಡು ಮೂಲ ಯಕ್ಷಗಾನ ಮಂದಿನಿ ಈ ಸಂದರ್ಭಡು ಎಂಕು ಮೊದಲು ಈ ಸನ್ಮಾನ ಮಂದಿನ ಇಂಕ ಭಾರಿ ಸಂತೋಷವನ್ನು ಹೆಚ್ಚಿನ ಪನೋಡು ಏನ ಕೇಳೋದು ಆ ಸನ್ಮಾನವನ್ನು ಅಪ್ಪ ಮುಖಾಂಬಿನ ಪಾದರನ್ನು ಮತ್ತೊಂದು ಆ ಸ್ವೀಕಾರ ಮತ್ತೊಂದಿಲ್ಲ ಈಗಲೇ ಮಾತರೆಗಳನ್ನ ಭಾರಿ ಧನ್ಯವಾದ ಕೊಡೋದಿಲ್ಲ ಅಂಚೆನೆ ಇನಿ ಯಕ್ಷ ಪ್ರಶಸ್ತಿದ ಸನ್ಮಾನನ ಸ್ವೀಕಾರ ಮಾಡಿನ ಅನಿಲ್ ಹೆಗ್ಡೆ ಎಂಗ ಆರ್ಲ ಬಾರಿ ಮುಟ್ಟದ ಆತ್ಮೀಯರು ಎಂಗುಲು ತಿರುಪತಿಗೆ ಇನ್ನು 15 ವರ್ಷದ నుంచి ಎಂಗ್ಲೆಂಡ್ ಎತ್ತಬಹುದು ಒಂದು 10-20 ಜನನು ಆ ತಿರುಪತಿ ಕೊಡೋದು ತಿರುಪತಿ ವೆಂಕಟೇಶ್ವರನ ಎಂಗ್ಲಿಗೆ ದರ್ಶನ ಮಲ್ಪರು ಅವು ಆದ್ರೆ ಇಡೀ ಟೀಮ್ಗಳ ಯಾನು ಕೃತಜ್ಞತೆಯನ್ನು ಅರ್ಪಿಸೋದಿಲ್ಲ ಆದ್ರೆ ಕಲಾಕಾರರು ಮಾತಲ್ಲ ವಾ ಫೀಲ್ಡ್ ಇಲ್ಲ ಅವೆಲ್ಲ ಪೊರ್ಲುಡು ನಿಭಾಯಿಸ್ತಾರೆ ಅನಿಲನ ಹಿರೇಗ್ಲನ್ನ ಆತ್ಮೀಯ ಒಂದನೇ ಕೊರೊಂದಿಲ್ಲ ಹೇಳ್ತಿದ್ದ ಎಲ್ಲ ಸಂಬಂಧದಗಳು ಎನ್ನ ಪೊದ್ದೆ ಎಷ್ಟೇರು ಮೂರ ಬೈದ್ಯರು ಮಾತೆರಗಳ ಎನ್ನ ಮನದಾಳದ ಎನ್ನ ಸನ್ಮಾನ್ಯ ಸಂದದ ಎಂಕಿ ಈ ಮೂಲ ಕೊರ್ತಿನ ಈ ಸನ್ಮಾನನು ಪೊರ್ಲುಡು ಸ್ವೀಕಾರ ಮಾಡ್ತದೆ ಈಗಲ್ಲ ಮಾತ ಅನುಗ್ರಹ ಪಡೆದ ಆ ದೇವಿನ ಅನುಗ್ರಹ ತಿಕ್ಕಾಡು ಪಡೆದು ಈಗಲ್ಲ ಮಾತಾಡೋದು ಏನು ವಿನಂತಿ ಮಾಡ್ತದೆ ಆ ತುಳುನಾಡದ ಆ ಒಂದು ಉಡುಗೆ ತೊಡುಗೆಯನ್ನು ಮತ್ತೊಂದು ಬೈದರೆ ಅದಕ್ಕೆ ವಿಶೇಷವೆಂದರೆ ದೇಹ ಬಣ್ಣ ಒಂದು ಸಂಸ್ಕೃತಿ ಪರಂಪರೆ ಅದನ್ನು ಒರಿಪಾವು ನಂಚಿತ್ತನ ಇನ್ನು ನಂಚಿ ಈತ ಜನಕ ಆರೋಗ್ಯ ಪಾತ್ರೆ ಪಂಪು ನಂಚಿತ್ರ ಹೆಮ್ಮೆದ ಪಾತ್ರೆ ನಂತಂತೆ ಇನ್ನು ಸನ್ಮಾನ ಒಂದು ಎಂಗತ್ತ ದುಂಬು ಯಾರು ಸ್ವರೂಪು ಎನ್ನ ಭಾವಪೂರ್ಣ ಶ್ರದ್ಧಾಂಜಲಿನ ವೀರ ಯೋಧರು ಮುರಾಣಿ ನಮ್ಮ ದೇಶದ ಈ ಜಗತ್ತನ್ನು ಕೊಡ್ತು ಪರಲೋಕಕ್ಕೆ ಸೇರಿದರು ಆಗ್ಲಿಗೆ ಶ್ರದ್ಧಾಂಜಲಿನ ಅರ್ಪಣೆ ಮಾಡ್ತಿದ್ದೆ ಈ ಸನ್ಮಾನ ಗೆತ್ತೊಲ್ವೆ ಪಂಪುನಂಚಿತ್ತಿನ ವಿಶ್ವಾಸದ ಪಾತ್ರೆಯನ್ನು ಬರ್ತಾರೆ ಬಂದರೆ ಕಲೆ ಪಂಪುನು ಮಾವೆಲ್ಲ ಸಂಪತ್ತು ಅವು ಎರಡನ ವೈತಿಗೆ ತಂದರೆ ಸಾಧ್ಯ ಹೆಚ್ಚಿದೆ ಆಯ್ತಾ ವಿಸ್ತಾರನ ವರ್ಣನೆ ಮಲ್ಪರೇ ಅಸಾಧ್ಯ ಇದೊಂದು ಗಗನದ ಲೆಂಚಿದಿಂದಲ ತಿಕ್ಕಂದು ಸಾಗರದ ವಿಸ್ತೀರ್ಣದ ಅಂಚಿತುಂಡಲ ತಿಕ್ಕಂದು ಒಯ್ತು ಪತಕ ಬಂದಲ್ಲ ಅದನ್ನು ಪೆಜ್ಜಿ ಪತ್ರ ಬಂದು ಅವು ಕಲೆ ಆಗಿದೆ ಕಲೆ ಅವು ಕಲಾವಿದರ ಇಪ್ಪುನಂಚಿತ್ತನ ಈ ಕಲೆನು ಎಂಚ ಬುಳುಪಾವಡು ಬಂದಾಗ ಅದನ್ನು ಬಾಲಕೃಷ್ಣ ಅಜಕಾರಣ ನಮ್ಮ ಕಲ್ಪೋದು ಮುಂಬೈಲಿ ಎಷ್ಟೋ ಎತ್ತರದ ಬುಳೆಯಂಚಿತ್ತನ ಊರದ ಕಲಾವಿದರನ್ನ ತರ್ಪಡಾಗಿದೆ ಅಶೋಕ್ ಪ್ರಭಾಕರ್ ಹೆಗ್ಡೆಯವರೇ, ಬಾಲಕೃಷ್ಣ ಶೆಟ್ಟಿಯವರೇ, ಪಡುಬಿದ್ರಿ ಹರೀಶ್ ಶೆಟ್ಟಿ, ಸತೀಶ್ ಶೆಟ್ಟಿ, ಶ್ರೀಮತಿ ಸುಮತಿ ಕೆ ಶೆಟ್ಟಿಯವರೇ, ಶ್ರೀಮತಿ ಪ್ರವೀಣಾ ಪ್ರಕಾಶ್ ಶೆಟ್ಟಿಯವರೇ, ಉಮೇಶ್ ಶೆಟ್ಟಿಯವರೇ, ನವೀನ್ ಶೆಟ್ಟಿಯವರೇ, ಅಂಬರೀಶ್ ಶೆಟ್ಟಿಯವರೇ, ಮೋಹನ ಶೆಟ್ಟಿಯವರೇ, ನೆರೆದಿರುವ ಯಕ್ಷಕಲಾಮನೆಗಳೇ, ಮೂಕಾಂಬಿಕೆಯ ಭಕ್ತರೇ, ಇಂದು ಕಲಾಮನೆ ಬಳಗದ ರೂವಾರಿ ಗುರು ಬಾಲಕೃಷ್ಣರ ಶಿಷ್ಯ ವೃಂದದಿಂದ ಈ ಯಕ್ಷಗಾನ ಪ್ರದರ್ಶನ ನಡೆದಿದೆ. ಅವರಿಗೆ ನನ್ನ ಎಲ್ಲ ಕಲಾವಿದರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ
ಯಕ್ಷಗಾನ ಸೇರಿ ಮಾತುಗಳನ್ನಾಡುವ ಅವಶ್ಯವನ್ನು ಬಾಲನ್ನು ನನಗೆ ಕಲ್ಪಿಸ್ತಾರೆ, ಅವರಿಗೆ ಕೃತಜ್ಞತೆಗಳು. ಯಕ್ಷಗಾನ ಬೆಳೆ ಮತ್ತೊಮ್ಮೆ ಮುಂಬೈಯಲ್ಲಿ ಮತ್ತು ಉಪನಗರಗಳಲ್ಲಿ ಹುಲಸಾಗಿ ಬೆಳೆಯಲಾರಂಭಿಸಿದೆ. ಅದು ತೆಂಕುತಿಟ್ಟಿರಬಹುದು ಅಥವಾ ಬಡಗುತಿಟ್ಟಿ ಆಗಿರಬಹುದು. ಈ ಎರಡನ್ನೂ ಮುಂಬಯಿಯ ಯಕ್ಷಪ್ರೇಮಿಗಳು ಸ್ವಾಗತಿಸಿ ಈ 2 ದಿನಗಳಿಗೂ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಇದು ಮುಂಬೈ ತುಳುಕನ್ನಡಿಗರ ದೊಡ್ಡ ಗುಣ. ಯಕ್ಷಗಾನದ ತಾಳವನ್ನು ಕನ್ನಡ ಕರಾವಳಿ ಅಂತೆ ಮುಂಬೈಯಲ್ಲಿ ಆಳವಾಗಿ ಬೇರೂರಿದರೆ ಅದಕ್ಕೆ ಮುಖ್ಯ ಕಾರಣ ಯಕ್ಷಗಾನ ನೀಡುವ ಸಂದೇಶ. ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಯಕ್ಷಗಾನ ಪ್ರಮುಖ ಪಾತ್ರವನ್ನು ವಹಿಸಿದೆ. ನಮ್ಮ ಪುರಾಣ ಭಾಗವತಗಳ ಮಹಾಕಾವ್ಯಗಳ ಸಾರ ಸರ್ವಸ್ವವನ್ನು ತಮ್ಮ ವಿದ್ಯುತ್ಪೂರ್ಣವಾದ ಮಾತುಗಳ ಮೂಲಕ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ತಿಳಿಸಿ ಹೇಳಿ ಬೋಧಪ್ರದವಾದ ಕಥನಗಳ ಮೂಲಕ ಜನರ ಮನಸ್ಸನ್ನು ತಿದ್ದುವ ಕಾರ್ಯವನ್ನು ಯಕ್ಷಗಾನ ಮಾಡುವುದರಿಂದಲೇ ಕರಾವಳಿ ಯುದ್ಧಕ್ಕೂ ಸುಖ ಶಾಂತಿ ನೆಲೆಸುವಂತಾಗಿದೆ. ಕೆಟ್ಟ ಕೆಲಸ ಮಾಡಿದ ಕೆಟ್ಟದೇ ಆಗುವುದು, ಒಳಿತನ್ನು ಮಾಡಿದರೆ ಒಳಿತೇ ಲಭಿಸುವುದು ಎನ್ನುವ ನೀತಿಯನ್ನು ಸಾರುವ ಯಕ್ಷಗಾನ ಕೇವಲ ಮನೋರಂಜನೆ ಆಗಿದೆ, ನೈತಿಕತೆಯ ಭದ್ರ ತಳಪಾಯವನ್ನು ಸಮಾಜಕ್ಕೆ ಒದಗಿಸುವುದು. ಆದ್ದರಿಂದ ಇಲ್ಲಿ ನಾವೆಲ್ಲರೂ ಯಕ್ಷಗಾನ ಪೋಷಣೆಗಾಗಿ ಶ್ರಮಿಸಬೇಕು. ಆ ಕಟಿಲಪ್ಪನ ಕಾರ್ಯ ಅಡ್ಡ ಬರೊಂದು ಇನಿ ಈ ಡಯಸ್ಡ್ ವೇದಿಕೆಡು ಅಧ್ಯಕ್ಷನ ಗುರುಕಾರನ ಸ್ಥಾನವನ್ನು ಅಲಂಕಾರ ಮಂದಿರ ನಮ್ಮನ್ನ ಶಿವರಾಮ್ ಶೆಟ್ರೆ ಅಂಚೆನೆ ಇನಿ ಸನ್ಮಾನ ಸತ್ಕಾರನು ಸ್ವೀಕಾರ ಮಾಡ್ತಿನ ತಿನ್ನ ಶ್ಯಾಮ್ ಶೆಟ್ರೆ ಅಂಚೆನೆ ಶಿವರಾಮ್ ಶೆಟ್ರೆ ಬೊಕ್ಕ ನಮ್ಮನ ಅನಿಲಣ್ಣ ಬೊಕ್ಕ ಮಾತ ಗಣ್ಯರೇ ಅಂಚೆನೆ ತಿರ್ತಿದ್ನ ಗಣ್ಯರೇ ಪರವರು ಗುಜರಾತದ ತುಳುನಾಡು ಐಸಿರಿಡ್ದು ಇಡಗ ಬೈದಿನ ಎನ್ನ ಉಪಾಧ್ಯಕ್ಷರ ನವೀನಣ್ಣ ಅಂಚೆನೆ ಗಣೇಶಣ್ಣೆ ಉದಯಣ್ಣೆ ನಮ್ಮನ್ನ ಧರ್ಮಪತಿ ಮಾತ ಬೈದಿರ ಅಂಚೆನೆ ಪೂರ ಸಭಿಕರ ಮಾತರಿಗೆ ನಮ್ಮನ್ನ ತುಳುನಾಡ ಐಸಿದ ಪರವಾದ ಪ್ರಪ್ರಂದದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಚೆನೆ ಅಭಿನಂದನೆ. ನಮ್ಮ ಬಾರಿ ಪುಣ್ಯಶಾಲಿಗಳು ದೇಪಂಡ ನಮ್ಮ ಪುಟುದಿನ ಮಣ್ಣು ಎತ್ತದ ಗಾಳಿ ತುಳುನಾಡು ಪಂಡ ತುಳುನಾಡು ಜನಗಳು ಬಾರಿ ಶ್ರದ್ಧಾವಂತರು, ಬಾರಿ ಭಕ್ತಿವಂತರು, ಬಾರಿ ನಿಷ್ಠಾವಂತರು. ಇನ್ನಕ್ಕೆ ಇಡೀ ಜಗತ್ತಿನ ಓಲ್ಬೋದು ಏನು ಮಲ್ತು ಬತ್ತನಲ್ಲಿ ಅವರು ತುಳುವೇರು ತಿಕ್ಕುವೇರೆ ನಾನು ಭಾಷಣ ಹೆಚ್ಚಿ ಕೊರ್ಪುಜಿ ಸುರೂಕು ನಮ್ಮನ ಬಾಲಕೃಷ್ಣ ಅಣ್ಣಗೆ ದುಬಾಡಿಂಗ್ಲಿ ಸಿಕ್ಕಿಯರು ಅಣ್ಣ ನಿಗರು ಬರೋಡು ಎನ್ನೇ ಒಂದು ಕಾರ್ಯಕ್ರಮ ಉಂಡು ಆಯ್ಕೆ ನಿಗರು ಹಾಜರಿ ಕೊರಡು ಪಂದು ರಡರ್ ತರ್ತಿ ವಿನಂತಿ ಮಾಡ್ತಾರೆ ಎತ್ತಿಗೆ ಅಂಕಲಿಗೆ ಸರ್ಕಾರ ಮಾಡ್ತಾರೆ ಅರೆಗೆ ಮಾತನ್ನ ಪರವಾದ ಧನ್ಯವಾದಗಳು. ಅಂಚೆನೆ ಒಂಜಿ ಅಂದಾದ ಪಂಪಿನ ಬಂಡ ಕುಲ್ದಿನ ಸಭಿಕರಡ ಯಕ್ಷಗಾನ ಆಡು ಒವ್ವೆಂಜಿ ಕಲೆ ಆಡು ನಮ್ಮ ಕಲ್ತೊಂದಿನ ಕಲೆನು ನಮ್ಮ ಏಪಲ ದುಂಬುಪತ್ತೊಂದು ಕೊಡು ನಮ್ಮ ಇದಕ್ಕೆ ಇಡ ಮಾತ್ರ ಉಂಡಿನ ನಮ್ಮಕ್ಕ ಗಾಡಿ ಉಂಡು, ಇಲ್ಲು ಉಂಡು, ಮೊಬೈಲ್ ಉಂಡು, ಬೊಕ್ಕ ಉಂಡು, ಇತ್ತ ಫ್ಲೈಟಿನೇ ಪೋದು ಬರ್ತೀವಿ ಜಾಸ್ತಿ ಆದ್ರೆ ಆಂಡಲ ನಮ್ಮ ಮನಸ್ಸಿದ ಶಾಂತಿ ಇಜ್ಜಿ, ತಾಳ್ಮೆ ಇಜ್ಜಿ, ಪೇಷನ್ಸ್ ಇಜ್ಜಿ ದುಂಬು ಅಜ್ಜಿ ಮೆಗ್ಗೆ ಪಲಯೆ ಅಮ್ಮೆ ತಮ್ಮಲೆ ಅರುವದಿ ಇತ್ತ ಕಾಲಿ ರೆಡ್ಡೆ ಭಾಷೆ ಆಂಟಿ ಬೊಕ್ಕ ಅಂಕಲ್ ಈ ಭಾಷೆನ ನಮ್ಮನ ಮಾತೃ ಭಾಷೆಯನ್ನು ಮದಪಡೆ ಮಗ ನಮಕ್ ಜ್ಞಾನ ಕೊರ್ಪುಂಡ ಬದುಕಿಡು ಒಂಜಿ ತಾದಿ ತೋಜೊಂಡ ಕಾಲಿ ನಮ್ಮನ ಅಪ್ಪನ ಬಂಜಿಡು ಕಲ್ತಿನತ್ತಿನ ಬಾಲ ನಮ್ಮ ಭಾಷೆ ನಮ್ಮ ತುಳು ಭಾಷೆ ಓಲ್ ಬತ್ತಲ್ಲ ನಮ್ಮನ ತುಳು ಭಾಷೆನ ಮನೆಪಡೆ ತುಳು ಸಂಸ್ಕೃತಿನ ಮನೆಪಡೆ ಅಂಚೆನೆ ಮೂರು ಸೇರ್ದಿನ ಮಾತ ಕಲಾ ಬಂಧುಲೆಗ್ ಎನ್ನ ಉಡಲ್ದಿಂಜಿನ ಸೊನ್ಮೆಲು ಸುರುಕಾದ ಶ್ರೀ ಅಪ್ಪೆ ಮುಖಾಂಬಿಕೆನ ಸನ್ನಿಧಾನಡು ರಡ್ಡು ಪಾತ್ರೆ ಅವಕಾಶ ಕೊರ್ನ್ಯ ಯೋಗ ಭಾಗ್ಯನ್ ಕೊರ್ನ್ಯ ಶ್ರೀ ಬಾಲಕೃಷ್ಣನಾಗ ಸುರುಕಾದ ಅಭಿನಂದನೆ. ಬಾರಿ ಶೋಕದ ಯಕ್ಷಗಾನನು ಈ ಮತ್ತರ್ಮೇಡು ಮಲ್ಪ ನನ್ನ ದುಮ್ಮುಗ್ಲ ಇತೇ ಶೋಕದ ಕಾರ್ಯಕ್ರಮಗಳು ಬೊಂಬೈಡು ಒರ್ಮೆ ಕೊರ್ದು ಬಾಲಕೃಷ್ಣನ ಖ್ಯಾತಿ ಇಡೀ ಬೊಂಬೈಡು ಒರ್ಮೆ ಅತ್ತಿಲ್ಲ ಪರ ಊರುಡ್ಲ ಅರ್ನ ಖ್ಯಾತಿ ಅವಡು ಪಂದ್ಯಾನ ದೇವರನ ಸನ್ನಿಧಾನಡು ನಟ್ಟೊಂದುಲ್ಲೆ ಬಾಲಣ್ಣ ಪೊಂಜೋಲೆಡ್ ಪತಿನ ಜೋಗ್ಲೆಡ್ ಪತಿನ ಮಾತಿರಗ್ಲ ಗೆಜ್ಜೆ ಕಟ್ಟಾದ ಯಕ್ಷರಂಗೋಡು ಪ್ರಾಂತಿನ ಮಲ್ದಿನ ಬಾಲಣ್ಣೆ ನನ್ನ ದುಂಬುಗು ಬಾಲಣ್ಣ ನಂಚಿನ ನೂದು ಯಕ್ಷ ಗುರುಕ್ಲೇನು ತಯಾರು ಮಲ್ತದು ಈ ಬೊಂಬೈಡು ಪರಿಚಯ ಮಲ್ತು ಕೊರಡು ಪಂದು ಬಾಲನ್ನಡೆಯಾನು ನಟೊಂದುಲ್ಲೆ ಅಂಚನೆ ಅಂಚಿನ ಆಯುರಾರೋಗ್ಯ ಭಾಗ್ಯ ಅರೆಗ ಆ ಶಕ್ತಿ ಆ ದೇವರು ಕೊರಡು ಪಂದು ದೇವಿಡ ಶಿವರಾಮ್ ಶೆಟ್ರೆ ಅಂಜನೆ ವೇದಿಕೆ ಹಿಡಿತರ ಮಾತ ಗಣ್ಯರೇ ಅಂಜನೆ ಸನ್ಮಾನಿತರೆ ಕಾಮಣ್ಣೆ ಬೊಕ್ಕ ಅನಿಲಣ್ಣೆ ಅನಿಲ್ ಎರಡು ಎಲ್ಲಿ ಹೇಳಲಾಗ ನಾನು ಎಣ್ಣೆ ಅಂತ ಮಾಡ್ಕೊಂಡು ಪಂಡ ಈ ರಂಗೋಗೆ ಹಿಂಗಾರ ಎಣ್ಣೆ ಏಪಲ ಅಂಚ ಇನ್ನಿತ ಈ ಕಾರ್ಯಕ್ರಮಗೂ ಪರಿಪೂರ್ಣದ ಶಿಷ್ಯ ಬೃಂದದಕ್ಕೆಲ್ಲ ಒಂಜಿ ಗುರುದಕ್ಷಿಣೆಯನ್ನು ಪಣೋಲಿ
ಗುರುಕು ಒಂಜಿ ಕೊರಪನಂಚಿನ ಶಿಷ್ಯರ ನಕಲು ಒಂಜಿ ಕೊರನಿ ಅಂತ ನೀನು ಗುರು ದಕ್ಷಿಣ ಬಾರಿ ಪೊರ್ಲುಡು ಬಾಲೆಣ್ಣೆ ಆಯೋಜನೆ ಮಲ್ದರು ಬಾಲೆಣ್ಣೆ ಆಯೋಜನೆ ಮಲ್ಪನಾಗ ಅವ್ರು ಉರಿಯೇ ಆಯೋಜನೆ ಮಲ್ಪನು ಮುಲ್ಪ ಮಾತ ನಮ್ಮ ಒಟ್ಟಪ್ಪ ಆಂಡ ಇಡೀ ಕಾರ್ಯಕ್ರಮದ ಪಿರಡ್ದು 2 ತಿಂಗಳು ಇಂಚಿ ಜನ್ಪನು ಒರಿ ಆರೇ ಇನ್ವಿಟೇಷನ್ ಮಲ್ಪನು ಆರೇ ಪಟ್ಟನು ಆರೇ ಗೆಸ್ಟ್ ಸೆಲೆಕ್ಷನ್ ಮಲ್ಪನು ಅರ್ರನೇ ಒಂಜಿ ಒರಿಯನೇ ಇಂದೆಟ್ಟು ಉತ್ಸವಾರಿಡು ಆರು ಮಲ್ತು ಹೋಗ್ತಾರೆ ಭಾರಿ ವಿಶೇಷವಾದ ಅರೆ ಒಂಜಿ ಸಂಘಟನಾ ಚಾತುರ್ಯ ಕಲಾಮಾತೆ ಕೊರ್ತುಡು ಪೊರ್ಲುಡ್ದ ಕಾರ್ಯಕ್ರಮ ಮಲ್ತೊಂದಿಲ್ಲ ರಂಚನೆ ನಮ್ಮ ಒಟ್ಟು ಅಂಚಿನ ಸಂಘಟನಾ ಚಾತುರ್ಯ ಮಲ್ಪನ ಎಡ್ಡೆಡ್ಡೆ ಜನಕುಲು ನಿಜ ವೇದಿಕೆ ಕುಲುದನ್ನು ಅಂಚಿದವರಿಟ್ಟು ಹರೀಶ್ ಶೆಟ್ಟಿ ಪಡುವಿದ್ರಿ ಎಡ್ಡೆ ತುಳುಕೂಟ ಐರೋಲಿದ ಮುಲ್ಪದ ಎಡ್ಡೆ ಸಂಘಟನೆ ಮಲ್ಪನ ಒಂಜಿ ಜನ ಅಂಚನೆ ಮೂಲು ಸನ್ಮಾನ ಪಡೆಯ ಅನಿಲ್ ಹೆಗ್ಡೇರು ಅಂಜನೆ ಸಭಾ ಕಾರ್ಯಕ್ರಮ ನೆಟ್ಟು ವಿ.ಕೆ. ಸುವರ್ಣರು ಬೇತೆ ಜನಕುಲು ಮುಲ್ಪದ ಈ ಪರಿಸರದ ಜನಕುಲು ಮತ ಅವಿಲ್ಲ ಮಸ್ತ್ ಸಂಘಟನೆ ಮಲ್ತದ ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರು ನಮ್ಮ ಇನಿ ದೇಶ ಸೇವೆ ಮಲ್ಪನ ಒಂಜಿ ನಂಗೆ ಮಾತ ಹೊಣೆಗಾರಿಕೆ ಉಂಡು ಇನ್ನಿದ್ದ ದಿನಟ್ಟು ನಮ್ಮ ಮೂಲ ಕೊಲ್ಲದ ಹಣ ನಿಖಿಲ್ನ ಸೇವೆ ಎದುರು ಪಿರಾಡದ ಕುಲ್ಲನ್ನು ಮಲ್ತೊಂದುಲ್ಲೇರು ಸೈನಿಕರ ನಕಲು ಒಂಜಿನ ಉಮಿಲ್ ಉಲಾಯ್ ಬರೋದ್ ಲೆಕ್ಕ ತೊಗೊಂದುಲ್ಲೇರು ಅವ್ರು ಉಮಿಲ್ದ ಪೆಟ್ಟ ಪಿರಾಡ ತೊಗೊಂದುಲ್ಲೇರು ಯಕ್ಷಗಾನ ತೋರ ಬಾರಿ ಪೊರ್ನುಡು ಹುಮ್ಮಸ್ಸುಡು ಕಾತೊಂದುಲ್ಲೇರು ಅಂಚಾದ ನಮ್ಮ ಹೆಚ್ಚಿಗೆ ವೇಳೆ ಕಳೆಯಂದು ಅಕ್ಲಿಗೆ ಹೆಚ್ಚಿನ ಯಕ್ಷಗಾನ ಸಮಂಗ ಹೆಂಗೆ ಮಲ್ದ ನಾವೇನು ನಮ್ಮ ಇಲ್ಲಿ ಯಕ್ಷಗಾನ ತುಯ್ಯ ಬಾಲಕೃಷ್ಣ ಅಧಿಕಾರ ಮೇರ್ನ ಮುಂದಾಡ್ತುವಾಗ ಗುರುತ್ವಡು ಇಲ್ಲಿ ಎಷ್ಟೋ ಜನ ಸ್ವಲ್ಪ ಭಾರಿ ಎಡ್ಡ ಪ್ರದರ್ಶನ ಕೊರಿಯರು ಮುಖ್ಯವಾದ ನಾವು ತುಯ್ಯನ್ ಬಂಡ ಅವು ನಿಜವಾದ ಒಂದು ಗುರುಕು ಸಂದನಂಚಿನ ಸನ್ಮಾನ ಇಲ್ಲಿ ದೇವೇಂದ್ರನ ಒಡ್ಡೋಲಗ ಪ್ರವೇಶ ಆಯ್ನ ಅವು ಆ ಭಾರಿ ಪೊರ್ಲು ಅವು ಈತು ಪೊರ್ಲು ಪಂಡ ನಮ್ಮ ಚೆಂಡದ ಕಡೆ ಬಿಡಿದು ಬೊಟ್ಟು ನಾರ್ಲ ಬೊಟ್ಟೊಂದು ಇರ್ತೇವೆ ಸೊ ಪಂಡ ಆತ ಶೋಕ ಮಾತ್ರ ಖುಷಿ ಆಯ್ತಿನ ವಿಷಯ ಒಂದು ನಮ್ಮ ಏನಂತ ಆಯ್ತು ನನ್ನೊಟ್ಟು ಮೈಕಾಸುರನ ಹಾವಳಿ ಇರ್ತಾರೆ ಈ ಹಾವಳಿ ಬಲ್ಲಿ ಬಂದು ನಮಗೆ ಸ್ವಲ್ಪ ಭಾರಿ ಮಲ್ಲ ಕಜ್ಜೆ ಮಾಡ್ತೋದಿಲ್ಲ ಈ ದೇವಸ್ಥಾನ 700 ಮೀಟರ್ ಜಾಗ ತೆಗೆದೆಣಿಸಿಟ್ಕೊಡ್ದು ಎಲ್ಲಂಜಿ 10 ತಾರೀಕಿಗೆ ನಿಂತ ಭೂಮಿ ಪೂಜನೆ ಪರಮ ಪೂಜಾ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಸ್ವಾಮಿಲಿಡಿ ಬರೆಯಲ್ಲಿ ಅಂಚನೆ ಮಲ್ಲ ಕಾರ್ಯಕ್ರಮ ನಡಪರಂಡು ಬಂದರೆ ಒಂದು ಭವ್ಯವಾದತ್ತಿನ ನಿಖಲನಂತೆ ಸಮಯ ಬುಕ್ಕ ಎಡ್ಡೆ ಸಭಾಗೃಹ ಕೋಟ್ ಬರ್ಪಿನ ಉದ್ದೇಶುಡು ಈ ಯಕ್ಷಗಾನ ಇಂಚಿನ ಕಲಾ ಪ್ರೋತ್ಸಾಹವನ್ನು ಕೊಡ್ತೀನಿ ಅಂಚಿನ ನಮ್ಮ ಈ ದೇವಸ್ಥಾನ ಮಲ್ಲ ಒಂಜಿ ಉದ್ದೇಶಗಳು ನಿಕಲಿ ಮುಲ್ಪ ಮಲ್ಲ ಸಭಾಗೃಹನ ಮಲ್ಪರೆಂಡು ನೆಕ್ ಮಾತೆಲ್ಲ 10 ತಾರೀಕು ಭೂಮಿ ಪೂಜೆ ಅಂತ ಕಾರ್ಯಕ್ರಮ ಮಾತೆಲ್ಲ ಬರಡು ಅಂಚನೆ ಮಾತ್ರ ಅವು ಮಾತ್ರ ತಂದೆ ನಿಕಲ್ನ ರೀತಿಯಲ್ಲಿ ಸಂಪೂರ್ಣ ಮಿಟ ಮಾತ್ರ ಬೇತೆ ಸಂಘ ಸಂಸ್ಥೆನ ಮನವಲ್ಲ ಪದಾಧಿಕಾರಿಗಳು ವೇದಿಕೆ ಮಿತ್ತು ಮನವಲ್ಲ ಗಣ್ಯರುಳ್ಳೇರು ದಾನಿನ ಗುಳ್ಳೇರು ಮಿಕ್ಕು ಮಾತೆಲ್ಲ ಸೇರ್ದು ಎಂಗಲ್ನ ಅಧ್ಯಕ್ಷರು ಧರ್ಮದರ್ಶಿ ಅಣ್ಣಿ ಶ್ರೀ ಶೆಟ್ಟರ್ ಮೇರ್ನ ಮುತಾಲಿಕೆ ನಡಪು ಅಂಚನೆ ಈ ಕಾರ್ಯಕ್ರಮ ನಿಕಲ್ನ ಸಂಪೂರ್ಣ ರೀತಿಯಲ್ಲಿ ಸಹಕಾರ ಕೊಡೋದು ಕಾಂಡಿಡ್ದು ಬಯ್ಯಮುಟ್ಟ ನಡಪನಂಚಿನ ಈ ಕಾರ್ಯಕ್ರಮ ಕಾಂಡೆ 10:55 ಸ್ವಾಮಿಲ್ನ ದಿವ್ಯ ಹಸ್ತೋಡು ಶಿಲಾನ್ಯಾಸ ಆರೆಂಡು ಐದು ಬೊಕ್ಕ ಸಭಾ ಕಾರ್ಯಕ್ರಮ ಬೊಕ್ಕ ನಮ್ಮ ವಿವಿಧ ಒಂದು 25 ಸಂಘ ಸಂಸ್ಥೆಗಳ ಮುಖಾಂತರ ಮುಲ್ಪ ನೃತ್ಯ ಕಾರ್ಯಕ್ರಮ ನಡೆದುಕೊಂಡು ಐದು ಬೊಕ್ಕ ಕೂಡ ಸಭಾ ಕಾರ್ಯಕ್ರಮ ಬಯ್ಯಾಗಿ ನಾಟಕ ಊರಿದ ಪ್ರಸಿದ್ಧ ಮಂದಾರೈ ಸುಂದರೈ ಮಂದಾರ ಮೆರೆಡಿದೆ ಮೂಕಾಂಬಿಕೆನ ಕೃಪಾಶೀರ್ವಾದ ನಂಗೆ ಮಾತ ತಿಕ್ಕಡೆ ಪಡೆದ ಹಾರೈಕೆ ಮತ್ತು ಈ ಒಂದು ಗೌರವ ಸಂದಾಯ ಮಹತ್ವ ಅಂಜನೆ ಪಟ್ಟಿಪಾಡ ಶನೀಶ್ವರ ಮಂದಿರದ ಈ ಯಕ್ಷಗಾನ ವಿಶೇಷ ಪ್ರೋತ್ಸಾಹ ಕೊಡ್ತಾರೆ ಶನೀಶ್ವರ ದೇವರನ್ನ ಪ್ರಾತಿನಿಧ್ಯ ಕರತನ ಜನಗಳಿಗೆ ಆತ್ಮೀಯವಾದ ಗೌರವ ಮತ್ತೊಂದು ಲಕ್ಷ ಅನ್ಕೊಂಡಾಗ ಅಜಕಾರು ಕಲಾಭಿಮಾನಿ ಬಳಗದ ಒಂದು ರೀತಿಯ ಬೆನ್ನೆಲು ಬಾತಿ ಮಕ್ಕಳು ಸೇವೆ ಮತ್ತೊಂದಲ್ಲಿ ಸುವರ್ಣ ಮಹೋತ್ಸವ ಆಚರಿಸುವ ಬೆಳ್ಳಪಳ್ಳಿ ಬಾಲಕೃಷ್ಣ ವೇದಿಕೆಯಲ್ಲಿ ವಿ.ಕೆ. ಸುವರ್ಣರು ಕೀರ್ತಿಯಣ್ಣಗೆ ಆತ್ಮೀಯ ಸ್ವಾಗತ. ವಿ.ಕೆ. ಸುವರ್ಣರು ಬಳಸ್ತಾರೆ ವೇದಿಕೆ ವಿ.ಕೆ. ಸುವರ್ಣರು ನಮ್ಮ ಬಾರಿ ಪೆರ್ಮದ ಕಲಾವಿದರು ಮಲ್ಲ ಚಪ್ಪಾಳೆ ಬೋಡು ಧಾರ್ಮಿಕ ಮುಖಂಡೆ ರಂಗ ಕಲಾವಿದೆ ಅಂಜನೆ ಈ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷವಾದ ಪರೋಕ್ಷವಾದ ಮಸ್ತ್ ಜನ ಸಹಕಾರ ಕೊಡ್ತೀರಿ ನಾನು ಯಕ್ಷಗಾನ ತಡಾಪಣೆ ಬಂದು ಬಾಲ್ನಡ ಮಲ್ಪೈಡಿಗೆ ನಮ್ಮ ಉಂಟಾವ ಒಂದು ವೇಳೆ ಸಾಂಸ್ಕೃತಿಕ ಅನಿಲ್ ಹೆಗ್ಡೆ ಒಕ್ಕ ವೇದಿಕೆ ಇಡಿಸಿನ ಬೇಟ ಸಂಘ ಸಂಸ್ಥೆ ದೇವಸ್ಥಾನದ ಅಧ್ಯಕ್ಷರೇ ಅಂಜನೆ ಸೇರ್ದಿನ ಕಲಾಭಿಮಾನಿ ಇನ್ನು ಭಾರಿ ಸಂತೋಷ ಒಂದೊಂದು ಇಕ್ಕಳ ಬಾಲಕೃಷ್ಣ ಶೆಟ್ಟರನ ಒಂದು ಯಕ್ಷಗಾನದ ಈ ಕಲೆ ತೂನ ಅವೆಲ್ಲ ಬಂದಾಗ ಸಾಧಾರಣ ನಿಖಿಲ ನಿಪ್ಪು ಮಸ್ತ್ ಒಂದು 10-4 ವರ್ಷ ತುಂಬು
ಬಾಂಬೆಡಲ್ಲಿ ಯಕ್ಷಗಾನ ಆಗಿತ್ತಲ್ಲ ಆ ಹೊತ್ತಿಗೂ ಅದರ ಕುದುರೆ ಆಟ ಸಂಜೀವಣ್ಣನ ಬರೋದಿತ್ತಿಲ್ಲ ಅಲ್ಲಿ ಸಂಜೀವಣ್ಣನ ಟೈಮು ಯಕ್ಷಗಾನ ಆಗಿತ್ತು ಐದು ಪಕ್ಕ ಷಣ್ಮುಖದ ಹಾಲ್ ಇತ್ತಿಲ್ಲ ಅದನ್ನು ಭಾರಿ ಮಲ್ಲ ರಾತ್ರಿ ಎಂಗಳು ಮಾತಾಡ್ಕೊಂಡು ಆ ಪೊತ್ತು ಆಟ ತೂಗಿನಲ್ಲಿ ಮಸ್ತ್ ಜನಕ್ಕೆ ಮರಳಿರ್ತದೆ ಆಟದವರು ಜಾಗಕ್ಕೆ ಬಂದಿತ್ತು ಐದು ಪಕ್ಕ ನಂತರ ಪಕ್ಕ ಸಾಧಾರಣ ಆರು ಶುರು ಮಾಡ್ತೀವಿ ಸಾಧಾರಣ ಪಕ್ಕ ಕಡೆಗೆ ಆರಲ ಪಕ್ಕ ತೀರ ಆರಲ ಒಂದು 5 ಪಕ್ಕ ಮಸ್ತ್ ಸಮಯ ಬಂದಿತ್ತು ಬೊಕ್ಕ ಶುರು ಮಾಡ್ತು ನಾಳೆ ಇಲ್ಲ ಅಜಕಾರ ಬಾಲಕೃಷ್ಣ ಶೆಟ್ಟಿ ಅದೇ ಕಾರಣ 37 ವರ್ಷದ ದುಂಬು ಒಂದು ದೇವಸ್ಥಾನದ ಬ್ರಹ್ಮಕಲಾ ಶಾಲೆಗ ಒಂದು ಜವಳಿಯರು ಎರಡು ಮತ್ತು ಪಂಡಿತರು ಕೂಡ ಒಂದು ಆಟದಲ್ಲಿ ಟೀಮ್ ಮಾಡ್ಕೊಂಡು ಈಗ ಸಪೋರ್ಟ್ ಮಾಡ್ಕೊಂಡು ಬಂದು ಅದಾಗ ಈಗಲೇ ಬಾಲಕೃಷ್ಣ ಎಲ್ಲ ಆಯಿತು ಎಡ್ಡೆ ಒಂದು ಮತ್ತು ಕಲ್ತೋದಿತ್ತೆ ಮತ್ತು ಜೋಕುಲಿಗಳಂತ ಕಲ್ಪೆ ಮತ್ತು ಅಂತಿದ್ದು ಸ್ಟಾರ್ಟ್ ಮಾಡಿದೆ ಹಾಗೆಲ್ಲ ಅದಕ್ಕೆ ಅರ್ಧ ವಿಷ್ಣುಮೂರ್ತಿ ದೇವರನ್ನ ಸದಾ ರಕ್ಷಣೆ ಇಲ್ಲಿ ಕೆಲವು ಸುಮಾರು ಸಂಖ್ಯೆ ಆಗಿ ವ್ಯಾಪಾರಕ್ಕೆ ಜೋರು ಮಾಡ್ಕೊಂಡು ನೆನಪಿನೊಂಡೆ ಈ ಮಾರ ದಾದ ಒಂದು ಎಲ್ಲೇ ಮತ್ತೆ ಬೇರೆಲ್ಲ ಉಂಟೆ ಅಂಚೆ ದಾಲಕ್ಕಿ ಮತ್ತೆ ಕೊಂಚ ಹೋಟೆಲ್ ಉಡುಪೆ ಇದು ಕ್ಯಾಂಟೀನ್ ಉಂಟು ಈ ಒಂದು ಮತ್ತೆ ದಾಯ ಬರ್ಕೊಂಬಾರ ಇಜ್ಜಿ ಒಂದು ಉಪ್ಪುಡು ಹಾಕೊಂಡು ಒಂದು ಅಡ್ಡ ಇನಿ ಮಾತ್ರ ಮಲ್ಪುನ ಕೆಲಸ ಒಂದು ಭಾರಿ ಎಡ್ಡೆ ಅಂತ ಬಂದು ವ್ಯಾಪಾರ ಗಾಯ ಮಲ್ಪು ಜಡ ಇಲ್ಲಿ ಬೊಂಬಾಡಿ ಎಲ್ಲ ಮಲ್ಪು ಅಂಚವರ್ಬೋದು ವ್ಯಾಪಾರ ಪ್ರತಿ ಸತ್ಯ ಹಾಗೆ ನನಗೆ ಉಂಟುಂಟು ನಿನ್ನ ಪ್ರತಿ ಫಂಕ್ಷನ್ ನನ್ನ ಎತ್ತಡೆ ಬರ್ತೀನಿ ಯಾರು ಖುಷಿಯೋಡು ಒಂದು ದಿನ ಬರ್ತಾರೆ ಅವರ ಫಂಕ್ಷನ್ಗಳು ಫಂಕ್ಷನ್ ಆದಾಗ ಲಾಸ್ಟ್ ಬಡಿ ಯಾರಲ್ಲಿಕ್ಕೆ ಅಂತ ಹೋಗ್ತೀನಿ ಅವರ ಈ ಸತ್ಯ ಅಡಿಗೆಲ್ಲ ಹೋಗ್ತೀನಿ ಇನಿದಾನ ಬೈದೆ ಬಂದ ವಿಶೇಷ ಶಾಮ್ ಶೆಟ್ಟಿ ಸನ್ಮಾನ ಅನಿಲ್ ಶೆಟ್ಟಿ ಸನ್ಮಾನ ಅಂತ ಹೇಳಿದ್ರೆ ಖುಷಿ ಆಗ್ತಿಲ್ಲ ಎರಡು ಬಂಡೆ ಶಾಮ್ ಶೆಟ್ಟಿ ಸನ್ಮಾನ ಉಂಟು ಯಾಕಂದ್ರೆ ಈಗ ಬರ್ಕೊಂಡ್ರೆ ಸನ್ಮಾನ ಮಲ್ಪು ಇಲ್ಲ ಮಲ್ಪು ಜೀವಂಡೆ ಅವ್ರು ದಾಯಕೆ ಉಂಟೆ ಮತ್ತು ಆರ್ಲ ವಾಸಿಗೆ ನೀರ್ಲೈತ ವಾಸಿಗೆ ಉಂಟಾರತ್ತ ನೀರು ಬರ್ತಾರೆ ಸನ್ಮಾನ ಮಲ್ಪಲ್ಲಿ ಖುಷಿ ಆಗ್ಬೋದು ಬಂದಿಲ್ಲ ಇಂಚಿನ ಮಾತ್ರ ಈ ನಾಟಕ ಬೊಕ್ಕ ಒಂದು ಯಕ್ಷಗಾನ ಇಂಚಿನ ಮಾತ್ರ ಕಲೆಗೆ ನಮ್ಮ ಖಂಡಿತಲ್ಲ ನಮ್ಮ ಪ್ರೋತ್ಸಾಹ ಬಂದಾಗ ಮಸ್ತ್ ಇದಕ್ಕೆ ಪ್ರೋತ್ಸಾಹ ಇಟ್ಕೊಂಡು ಜನಗಳಿಗೆ ಪ್ರೋತ್ಸಾಹ ಇಂಚೆ ಕೊರೋಡು ಬಂದಾಗ ಕೆಲವರಿಗೆ ಐದು ಮಸ್ತ್ ಇದು ನಾಟಕದಲ್ಲ ಬೊಕ್ಕ ಒಂದು ಯಕ್ಷಗಾನ ಕಲಾವಿದೆಲ್ಲ ಎಂದಕ್ಕೆ ತೆರಿನ ಮಟ್ಟದ ಬೊಂಬಾಯಿ ಏರ್ಲ ಆ ಕಲೆಕ್ಟ್ದಾದ ಸಂಪಾದನೆ ಮತ್ತು ಹೋಟೆಲ್ ಏರ್ಲ ಬಂದಿದ್ದೀವಿ ಸಂಜೆ ಉಂಡೆಲ್ಲ ಬಂದಿದ್ದೀರಿ ಅರೆರಡು ತುಂಬ ಇರ್ತದೆ ಸಾಧಾರಣ ಬಿಲ್ಕುಲ್ ಮಲ್ಬಾರೇ ಬಂದಿದ್ದೀವಿ ಅಜ್ಜವ್ರು ನನಲ ಏರ್ಲ ನಾಟಕದಲ್ಲ ಬೊಕ್ಕ ಒಂಜಿ ಆಟೋಡು ಯಕ್ಷಗಾನೋಡು ಮಾತಾಡಲು ಸಂಪಾದನೆ ಮಲ್ತದಾಲ ಒಂಜಿ ದಾಲ ಹೋಟೆಲ್ ಮಲ್ಪೇರು ಬೇತದಾಲ ಮಲ್ಪೇರು ಇರ್ತೀನಿ ಯಾನ ನಮ್ಮದು ಅವು ಒಂಜಿ ಅಕ್ಲಿಗೆ ಹಾಬಿ ಅವು ಯಾವ ದಾಯ ಬಂದಾಗ ಅವು ಎಕಡೆ ಏರ ಬರ್ಲಕ್ಕ ಅವು ಅವೊಂದು ಐದೊಂದು ಒಂದು ನಶೆ ಬರ್ತದೆ ನಶೆ ಬಟ್ ಅವ್ರು ದಾದ ಇತ್ತಲ್ಲ ಅವ್ರು ನಾಟಕ ವಿ.ಕೆ. ಸುವರ್ಣರು ಭಾರಿ ತುಂಬುಡಿಂಚೆಗಾರನ ಪರಿಚಯ ಇದ್ದಾರೆ ಚೆಂಬೂರು ಕೂಡ ಕೈಗೊಂಡು 4 ವರ್ಷ ತುಂಬದ ಪರಿಚಯ ಅಂತ ಆನೆಂಟಿಲ್ಲ ತಗೊಂಡು ಆರಲಂಚೆಲಿ ಅನಿಲ್ ಹೆಗ್ಗಡ್ರು ಪಕ್ಕ ಮಾತುಗಳಲ್ಲಿ ಮಾತ್ರ ನಾಟಕದ ಕಲಾವಿದರು ಅವು ಐದೊಂದು ಆಗಲು ಐದು ದಾದ ಆಗಲು ಎಲ್ಲ ಆಗಲು ಒಂದು ಹೆಂಗೆ ನನಗೊಂದು ಉದಾಹರಣೆಗಳು ಮಲ್ತೊಂದು ಬತ್ತಾಡ ಎಂಗ್ಲೆ ಎಲ್ಲ ಖರ್ಚಿಗೆ ವಾಸ ಆಪಡ ಎಂಗ್ಲೆ ಖರ್ಚು ಆಪಡ ಇದ್ದಂದ್ರೆ ಎಂಗ್ಲಿ ಅప్పుడు ಮಲ್ತೊಂದು ಒಪ್ಪಿರು ಐದು ಯಾಪಲ್ ಹಾಕಲಿಕ್ಕೆ ದೇವರನ್ನ ಜನಕ್ಕೆಲ್ಲ ಸಹಾಯ ಸಿಕ್ಕೊಡು ఒక ಇಷ್ಟು ಮಾತ್ರ ದಯ ಕೊಟ್ಟಾಗ ಇನಿ ಯಾನು ಯಾಪಲ್ ಬರುತ್ತೆ ಆಟಕ ಬರ್ತದೆ ನಾಟಕದ ಮಧ್ಯವಳು ಪ್ರೋಗ್ರಾಮ್ ದಿಯಲ್ಲ ಜನಕ್ಕೆ ಬೋರ್ ಆಗೋದು ಬಂದಿದ್ರು ಹಚ್ಚಿರ್ಬೋದು ಹಿಂಗೆ ಇಂಥ ಸಭೆಗಳು ಭಾರಿ ಖುಷಿ ಆಗಿದೆ ಹನ್ನೆರಡು ನಾನು ಹಿಂದೆ 10 ತಾರೀಕಿಗೆ ಹಾಲ್ ಹಾಕಿನ ಮಾತ್ರ ಕೆಸರುಗಲ್ಲದ ಪ್ರೋಗ್ರಾಮ್ ಒಂದು ಮೂಲು ಎಂಗ್ಲೆಗಳಲ್ಲಿ ಇದ್ದೇವೆ ನಡೆ ಯಾರು ಬರ್ತಾ ಇದ್ದೇರಿ ಕೊಟ್ಟಡು ಅವ್ರಿಗೆ ಹಾಲ್ ಮಾಡ್ತಾರೆ ಒಂದು ಮಲ್ಲ ಹಾಲ್ ಮಲ್ಪಡು ಷಣ್ಮುಖಾನಂದಿನ ಒಂದು ಮಲ್ಲ ಆರ್ಗನೈಸೇಷನ್ ಹಾಲ್ ಮಲ್ಪಡು ಜನ ಮೆಚ್ಚುಗೆ ಪಡೆದಿನ ಒಂದು ಲೇಖನ ಅದೊಂದು ಹೆಡ್ ಕಾರ್ಯಕ್ರಮ ನೀರು ಬಗ್ಗೆ ಅಂಜನೆ ಸನ್ಮಾನ ಸ್ವೀಕರ್ತ ನಂಜಿನ ಶ್ಯಾಮಣ್ಣಗ ಅನಿಲಣ್ಣಗ ಯಾರು ಅಜಕಾರ ಕಲಾಭಿಮಾನ ಮೇಲೆ ಓದ್ ಬರೋದು ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.